ಹಾಯ್, ಕಂಗ್ರ್ಯಾಚುಲೇಷನ್. ನೂತನವಾಗಿರ್ತಕ್ಕಂಥ ಸ್ಟೋರಿ ಬೈ ಧನು ಅನ್ನುವಂಥ ಸ್ಟುಡಿಯೋ ಇವತ್ತು ಲೋಕಾರ್ಪಣೆಗೊಂಡಿದೆ. ವಿಕ್ಕಿ ಬ್ರೋ, ಧನು ಗುದಾದ ಪಂಡ್ರ ಒಂಜಿ ಸ್ಟೋರಿ ಯಾರನ್ನ ಸ್ಟೋರಿ ಬೈ ನನ್ನ ತುಂಬು ನಮ್ಮಲ್ಲಿ ಮೇಲೆ ಮಲ್ಪಕ್ಕೆ ಬಂದಾರೆ ಆಸೆ ಉಂಟು ಸ್ಟೋರಿ ಅದಾ ಸೀರಿಯಸ್ಲಿ ಅಂದು ಅದ್ರ ಬಗ್ಗೆ ಗೊತ್ತೇ ಉಂಟು. ಗೊತ್ತು ಸ್ಟೋರಿ ಬೈ ಧನು ಸೂಪರ್ ಮಾತ್ರ ಮೇಲೆ ಸಪೋರ್ಟ್ ಮಾಡಿ ಪ್ಲೇಸ್ ಪೂರೇನ್ ಚೇಟೇಜ ಸೂಪರ್ ಒರ್ಮದಿನ ಕರೀನತೆ ಅಂಚ ಇಬೇರೆ ಬಲ್ಲೆ 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 ವಿಕ್ಕಿ ಬಲ್ಲೆ ಜಲಕದಾರಿ ಯುವಕ ವ್ರತ ಬಿಡ್ಲಿ ಒಳ್ಳೆ ಅದೇ ವ್ರತ ಬಿಡ್ಲಿ. ಹಾಯ್ ಹಲೋ ನಮಸ್ತೆ ಮಿಸ್ಟರ್ ಕುಂಬ್ರ ಬ್ಲಾಗ್ಸ್ಗೆ ನಿಗ್ಲೆ ಮಾತಿರ್ಗ ಸ್ವಾಗತ. ಇಂಚಲ್ಲರ್ ಪೂರ ಮಾತಾ ಹುಷಾರ್ಲಾರಂದು ಏನಿದೆ ಈ ಒಂಜಿ ಕಡೆ ಅನ್ ಪೋಂದುಲೆ ಗೈಸ್ ಒಡೆ ಪಂಡ ಸ್ಟೋರಿ ಬೈ ಧನು ಪಂತ್ ಆರ್ನೊಂಜಿ ಧನುಷ್ ಆರ್ ಶಾಪ್ ಓಪನ್ ಮಾಡ್ತೊಂದು ತೆಂಕಿಲ ವಿವೇಕಾನಂದ ಕಾಲೇಜ್ ತೆಂಕಿಲ ದಲ್ಪ ಕೈತಲ್ಲಿ ಒಂಜಿ ಶಾಪ್ ಓಪನ್ ಅಂತಾರೆ ಏನಾಡಿಗೆ ನೀ ಪೋಂದುಲ್ಲೆ ಅಂಚ ಪೋಪುನಂಚಿನ ವೀಡಿಯೋ ನಿಗ್ಲೆ ಮಾತಿರ್ಗಲ ತೂವಲಿ ಅಲ್ಪದ ಓಪನಿಂಗ್ ಆಪನ ಸ್ಟುಡಿಯೋ ಪೂರ ಎಂಚುಂಡು ಸ್ಟುಡಿಯೋ ಪಂಡ ಆಫೀಸ್ ಎಡಿಟಿಂಗ್ ಅಂಚಿನ ಪೂರ ಸಿಸ್ಟಮ್ ದಾದನ ವಿಡಿಯೋಗ್ರಫಿ ಫೋಟೋಗ್ರಫಿ ಪೂರ ಮಾಲ್ತೊಂದುಲ್ಲೇರು ಆರ್ನ ಶಾಪ್ ಸ್ಟುಡಿಯೋಗು ಎಡ್ಡೆ ಆವಡ್ ಪನೊಂದು ಈ ಮುಖಾಂತರ ಕೇಂದುಲೆ ಮುಲ್ಪ ಸೀದಾ ಪೋಂದುಲೆ ಅಡಿಗೆ ಪೋಪುನಂಚಿನ ವೀಡಿಯೋ ನಿಗ್ಲೆಗಿ ನೀ ತುಯರ ತಿಕ್ಕು ಸರಿ ನಮ್ಮ ಆಡೆ ಪೋತು ಅಲ್ಪತ್ತು ಬುಕ್ಕ ಮಾತು ತೂಪದು ನಿಗ್ಲೆ ಪಾತೆರ್ಪಕ ಒಂದು ಈ ವ್ಲಾಗ್ ಇನಿ ಒಂದು ಆದುಪ್ಪುಂಡು ಸ್ಟೋರಿ ಬೈ ಧನು. ಅಂತೆ ಪುಷ್ಪ ಸ್ಕ್ವೇರ್ ತೆಂಕಿಲಡುಲ್ಲೆ ನಮ್ಮ ವಿವೇಕಾನಂದ ಕಾಲೇಜ್ ಇಮೇಟೆ ಮೈನ್ ರೋಡ್ ಸೈಡ್ ಹೊಸ ಬಿಲ್ಡಿಂಗ್ ತೋಜಿನ ಮೋಸ್ಟ್ಲಿ ಸೊ ಪೋಂದುಲ್ಲೆ ಮೊದಲನ ಓಪನಿಂಗ್ ಉಂಟು ಸೆಕೆಂಡ್ ಫ್ಲೋರ್ ಗೈಸ್ ಉದ್ಘಾಟನೆ ಪೂರ ಆವಡಾತೆ ನಮ್ಮ ಅಧ್ಯಕ್ಷರು ಬರ್ತೀರಾ ತೋಲಿ ನಿಶಾಂತ ಹಾಯ್ ಬುಗ ನಿಶಾಂತ್ ಬನ್ನೂರ್ ಎಂಜಾಲರ್ ಆಂಡ ಓಪನಿಂಗ್ ಆಂಡ ಪೂಜೆ ಏತ್ ಬರ್ತಾವ ಧನುಲಿ ಅಣ್ಣ ಬುಗ ನಿಗಲು ಸೇರ್ತವ ನಾನೊಂದು ಹಾಯ್ ತಿನ್ನಲ್ಲಿ ಧನುವಲ್ಲಿ ಹೂ ಪುಗೆ ಮಾರೆ ಧನುಡ ಪಾತೇರ್ಕ ಧನು ಹಾಯ್ ಕಂಗ್ರ್ಯಾಚುಲೇಷನ್ ಎಡ್ಡೆ ಅವ್ರು ದೇವರ ಎಡ್ಡೆ ಅನ್ಪಡ ಎಡ್ಡೆ ವ್ಯೂ ದಿಕ್ಕದು ನೀರೇ ಮೂಲು ಏದು ಬರ್ತು ಗಾಂಡ ಪೂಜೆ ಬರ್ಲಿಕ್ಕೆ ತಾಯಿನತೆ ಮುಗುಳು ಬರ್ರಪ್ಪ ಉದ್ಘಾಟನೆ ಇತ್ತೆ ಬರ್ತೀನ ಹಾಂ ಓಕೆ ಎಸ್ ಎಸ್ ಇಸ್ಕೈಸ್ ಅಂತ ಎತ್ತದೆ ಬೇರ್ನ ಆಫೀಸ್ ತೋಲಿ ನಮ್ಮ ತೆಂಕಿಲ ಶಾಲೆ ಮುಲ್ಪ ನಮ್ಮ ವಿವೇಕಾನಂದ ಶಾಲೆ ಇಂದು ಮೈನ್ ಹೈವೇ ಕರೆಕ್ಟ್ ಇಂಚಿಗೆ ಆಪೋಸಿಟ್ ಇದು ನಮ್ಮ ದರ್ಶನ ಹಾಲ್ದಲ್ಪ ಇದೇ ಕಟ್ಟಾಪ್ನಲ್ಪ ಹೆಡ್ ಆ್ಯಂಡ್ ವ್ಯೂ ಸೊ ಎಂಚೂರು ಬುಕ್ ಕರಿಕೋ ಗೈಸಿಗೆ ಒಂದು 5 ನಿಮಿಷ ಹೋಗಿ ಮಾತಾಡ್ತೀನಿ. ನಮಸ್ಕಾರ. ಸರಿ
ಇಲ್ಲ ಮೂಲು ಸ್ವಲ್ಪ ಮಹೇಶ್ವರ ದೇವರ ಪಾದಗಳಿಗೆ ಪ್ರಣಾಮವನ್ನು ಮಾಡಿಕೊಳ್ತಾ ಇವತ್ತಿನ ನಮ್ಮ ಸ್ಟೋರಿ ಬೈ ಧನು ಅನ್ನು ಹೇಳುವ ಒಂದು ಹೊಸ ಸಂಸ್ಥೆ ನಮ್ದು ಇವತ್ತು ಪ್ರಾರಂಭ ಆಗ್ತಾ ಇದೆ. ಆದ್ರೆ ಈ ಒಂದು ಫೀಲ್ಡ್ ನಲ್ಲಿ ಅವರು ತುಂಬಾ ಹಳೆಬರು, ಬಹಳಷ್ಟು ಅದ್ಭುತವಾಗಿ ಯಾವುದೇ ಒಂದು ಕೊಟ್ಟಿರುವಂತ ಕೆಲಸವನ್ನ ಅಚ್ಚುಕಟ್ಟಾಗಿ ಈ ಡಿಜಿಟಲ್ ಯುಗದಲ್ಲಿ ಜನರಿಗೆ ತಲುಪಿಸುವಂತ ಕೆಲಸವನ್ನ ಧನು ಅವರು ಮಾಡ್ತಾ ಇದ್ದಾರೆ. ಅವರ ಒಂದು ಕನಸಿನ ಒಂದು ಸ್ಟುಡಿಯೋ ಇವತ್ತು ಆಗಬೇಕು ಅಂತ ಹೇಳುವ ಕಾರಣದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬಿರುವಂತಹ ಈ ದಿನದಲ್ಲಿ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಅಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಸೇರ್ಕೊಂಡಿರುವಂತಹ ನಮ್ಮ ಮಾಜಿ ಸಂಸದರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ನೆರವೇರಿಸಿಕೊಟ್ಟಿರುವಂತಹ ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಸ್ಥಾಪಕರಾಗಿರುವ ನಮ್ಮ ಆತ್ಮೀಯರು ಶ್ರೀಯುತ ಸಹಜಣ್ಣ, ನಿಮಗೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇನೆ. ಹಾಗೆ ಯಾವುದೇ ಒಂದು ವಿಷಯಗಳು ಕೂಡ ಇವತ್ತು ಜಗತ್ತಿನಾದ್ಯಂತ ಪ್ರಚಾರವನ್ನು ಪಡ್ಕೊಳ್ಬೇಕಿದ್ರೆ ಅದಕ್ಕೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮೂಲ, ಅದರ ಒಂದು ಪ್ರಾರಂಭವನ್ನು ಒದಗಿಸಿಕೊಟ್ಟಿರುವಂತಹ ಡಾಕ್ಟರ್ UP ಶಿವಾನಂದ ಸರ್ ಅವರು, ಆಡಳಿತ ನಿರ್ದೇಶಕರು, ಸುದ್ದಿ ಸ್ವಾಗತವನ್ನು ಎಲ್ಲರ ಪರವಾಗಿ ಬಯಸ್ಕೊಳ್ತಾ ಇದ್ದಾರೆ. ಹಾಗೆಯೇ ಶ್ರೀಯುತ ಸೀತಾರಾಮಯ್ಯ, ಶ್ರೀಯುತ ಜಯಂತಗೌಡ ಕರ್ಕುಂಜ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ಅಭಿಜಿತ್ ನಾಯ್ಕ್ ಅವರಿದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ತಿಮ್ಮಪ್ಪ ಶೆಟ್ಟರ್ ಅವರಿದ್ದಾರೆ, ಓಕೆ, ನಗರದ ಅಧ್ಯಕ್ಷರಾಗಿರುವಂತ ಭಾರತೀಯ ಜನತಾ ಪಾರ್ಟಿಯ ನಗರದ ಅಧ್ಯಕ್ಷರಾಗಿರುವಂತಹ ಶಿವಕುಮಾರ್ ಸರ್ ಅವರು, ನಿಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜ್ಞಾನ ನಿರೂಪಣೆಯಿಂದ ನಮ್ಮ ಸಂಶೋಧನೆ ಮಾಡ್ತಾ ಇದ್ದಾರೆ. ಹಾಗೆಯೇ ಶ್ರೀಯುತ ಮುರಳಿ ಕೃಷ್ಣ ಸರ್ ಅವರಿದ್ದಾರೆ, ಇವರಿಗೂ ಪ್ರೀತಿಯ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ವಿರೂಪಾಕ್ಷರ ಅವರು ಕೇಳಿಕೊಳ್ತೇನೆ ಸರ್, ಒಂದೆರಡು ಶುಭ ಹಾರೈಕೆಯ ಮಾತನ್ನು ಹೇಳಬೇಕು ಅಂತ ಕೇಳ್ತೇನೆ. ಈ ದಿನ ನೂತನವಾಗಿರ್ತಕ್ಕಂಥ ಸ್ಟೋರಿ ಬೈ ಧನು ಅನ್ನುವಂತಹ ಸ್ಟುಡಿಯೋ ಇವತ್ತು ಲೋಕಾರ್ಪಣೆಗೊಂಡಿದೆ. ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಮಿತ್ರ ಸಾತ್ರೈ ಅವರೇ, ಆಮೇಲೆ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ UP ಶಿವಾನಂದ ಅವರೇ, ನಮ್ಮ ಜಯಂತ್ ಗೌಡ ಅವರೇ, ಅಭಿಜಿತ್ ನಾಯ್ಕ್ ಅವರೇ, ಹಿರಿಯರಾಗಿರ್ತಕ್ಕಂಥ ಚನ್ನಿಲ ತಿಮ್ಮಪ್ಪ ಶೆಟ್ಟಿ ಅವರೇ, BJP ಅಧ್ಯಕ್ಷ ಆಗಿರ್ತಕ್ಕಂಥ ಶಿವಕುಮಾರ್ ಅವರೇ, ಮುರಳಿ ಅಸಂತರ್ಕ ಅವರೇ, ಗಿರೀಶ್ ಉಪ್ಪಾರ್ ಅವರೇ ಸೇರಿರ್ತಕ್ಕಂಥ ಎಲ್ಲ, ವಿಶೇಷವಾಗಿ ಇವತ್ತು ವಿಜಯದಶಮಿಯ ದಿನ, ಪರ್ವದಿನ. ವಿಜಯದಶಮಿಯ ದಿವಸ ಏನು ಪ್ರಾರಂಭ ಮಾಡಿದ್ರು ವಿಜಯದ ಸಂಕೇತ, ಅದು ಶುಭಾರಂಭ ಆಗುತ್ತೆ ಅನ್ನುವಂಥದ್ದು ನಮ್ಮ ಹಿರಿಯರ ನಂಬಿಕೆ. ಆ ಪ್ರಕಾರ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥ ಈ ಸ್ಟುಡಿಯೋ ಏನಿದೆ, ಇದರ ಮಾಲಕರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ಟುಡಿಯೋಗಳನ್ನು ತೆರೆಯತಕ್ಕಂಥ, ಇನ್ನಷ್ಟು ಛಾಯಾಗ್ರಹಣದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಇವತ್ತು ವೇಗವಾಗಿ ಬೆಳೆತಕ್ಕಂಥ ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ. ಯಾಕಂದರೆ ಇವತ್ತು ಒಂದು ಕಾಲದಲ್ಲಿ ಕ್ಯಾಮರಾದವ್ರನ್ನ ಕಾಯುವ ಪರಿಸ್ಥಿತಿ, ಇವತ್ತು ಎಲ್ಲರ ಕೈಯಲ್ಲೂ ಕ್ಯಾಮರಾ ಇದೆ. ಹಾಗಾಗಿ ಇದು ಸ್ಪರ್ಧಾತ್ಮಕ ಯುಗಕ್ಕೆ ಹೋಗಿದ್ದೇವೆ. ಇದರ ಪ್ರತಿಯೊಬ್ಬನು ಇವತ್ತು ಫೋಟೋಗ್ರಾಫರ್, ಯಾರ ಕೈಯಲ್ಲಿ ಮೊಬೈಲ್ ಇದೆ ಅವ್ರು ಸೆಲ್ಫಿ ತೆಗಿಲಿಕ್ಕೆ ರೆಡಿ ಇದ್ದಾನೆ, ಫೋಟೋ ತೆಗಿಲಿಕ್ಕೂ ರೆಡಿ ಇದ್ದಾನೆ. ಹಾಗಾಗಿ ಇವತ್ತು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಯುಗದ ಮಧ್ಯೆ ಈ ಸ್ಟುಡಿಯೋವನ್ನು ಬೆಳೆಸ್ತಕ್ಕಂಥದ್ದು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಯತ್ನಗಳು ಬೇಕು. ಹಾಗಾಗಿ ಆ ಪ್ರಯತ್ನಕ್ಕೆ ಭಗವಂತನ ಅನುಗ್ರಹ ಕೈಗೊಳ್ಳಬೇಕು. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಹಾಗೆ ಭಗವಂತ ನಿಮಗೆ ಅನುಗ್ರಹ ನೀಡಲಿ. ಈ ಮುಖೇನವಾಗಿ ಪುತ್ತೂರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಸ್ಟುಡಿಯೋ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಸಿದ್ಧಿಯ ಸ್ಟುಡಿಯೋ ಆಗಿ ಬೆಳೀಲಿ ಅಂತ ಇದಕ್ಕೆ ಶುಭವನ್ನ ಹಾರೈಸಿ, ಧನು ಅವರ ಮನಸ್ಸಿನಲ್ಲಿ ನಮ್ಮ ನಲ್ಲಿನಣ್ಣ ಎಷ್ಟು ಇದ್ದಾರೆ ಅಂತ ಹೇಳುವಂಥದ್ದು ಅವರನ್ನ ಕಾರ್ಯಕ್ರಮಕ್ಕೆ ಕರೆಸಿ ಉದ್ಘಾಟನೆ ಮಾಡಿಸಿರೋದ್ರಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಸರ್, ನೀವು ಬಂದು ಅವರಿಗೆ ಶುಭವನ್ನ ಹಾರೈಸಿ ಈ ವಿಜಯದಶಮಿಯ ದಿವಸ ಅವರಿಗೆ ವಿಜಯ ಸಿಗ್ಲಿ ಅಂತ ಹೇಳ್ಕೊಂಡಿದ್ದೀರಿ. ನಿಮಗೂ ಒಳ್ಳೇದಾಗಲಿ ಸರ್. ಹಾಗೆ ಬಂದಿರೋದಕ್ಕೆ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಆತ್ಮೀಯರು ದೀಪದ ಪ್ರಜ್ವಲನೆ 3 ವರ್ಷಗಳ ಹಿಂದೆ ಪಿಲಿಗೊಬ್ಬ ಅಂತ ಹೇಳುವಂತ ವೇದಿಕೆಯಲ್ಲಿ ದೀಪದ ಪ್ರಜ್ವಲನೆಯನ್ನ ಮಾಡಿ ಇವತ್ತು ಪುತ್ತೂರನ್ನ ಇಡೀ ಜಗತ್ತು ತಿರುಗಿ ನೋಡುವಂತೆ ಮಾಡಿರ್ತಕ್ಕಂಥ ನಮ್ಮ ಸಹಜಣ್ಣ ಇವರು ಇವತ್ತು ಈ ದೀಪದ ಪ್ರಜ್ವಲನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಧನು ಅವರ ಮುಂದಿನ ಎಲ್ಲ ಕಥೆಗಳು ಏನು ಸ್ಟೋರಿ ಅಂತ ಹೇಳಿ ಹಾಕಿದ್ದಾರೆ, ಆ ಒಳ್ಳೆಯ ಕಥೆಗಳು ಇಡೀ ಜಗತ್ ಪ್ರಸಿದ್ಧಿಯನ್ನ ಪಡ್ಕೊಳ್ಳಿಕ್ಕಿದೆ. ಹಾಗೆ ನಮ್ಮ ಸಹಜಣ್ಣ ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಬೇಕು, ಶುಭ ಹಾರೈಕೆ ಮಾಡಬೇಕು ಅಂತ ಕೇಳ್ತಾರೆ. ಮೊದಲಾಗಿ ಮಾನ್ಗೇಶ್ವರ ದೇವರ ಪ್ರಾರ್ಥನೆಯನ್ನ ಮಾಡಿಕೊಂಡು, ವಿಶೇಷವಾಗಿ ಸ್ಟೋರಿ ಬೈ ಧನು ಈ ಒಂದು ಸ್ಟುಡಿಯೋದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ನಾಯಕರು, ಮಾಜಿ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್, ಹಾಗೆ ಎಲ್ಲರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ, ಇಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ
ಅತಿಥಿಗಳೇ, ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಧನುರವರೇ ಮತ್ತು ವಿಖ್ಯಾತರವರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಈಗಾಗಲೇ ಎಲ್ಲನೂ ಹೇಳಿದರು. ಒಂದು ರೀತಿಯ ವೇಗವಾಗಿ ಬೆಳೆದಿರುವಂಥ ಪ್ರದೇಶವಾಗಿದೆ. ಒಂದು ಸ್ಟುಡಿಯೋವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಕಾರ್ಯವೈಖರಿ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಾರ್ಯಕ್ರಮ ಒಳ್ಳೆಯ ದಿವಸ ಪ್ರಾರಂಭ ಮಾಡಿದ್ದೀವಿ. ಆರೈಕೆ ಭಾಳ ಮುಖ್ಯ, ಒಳ್ಳೆಯ ಆರೈಕೆ ನಿಮಗೆ ಧನು ಆಗಲಿ ನಮ್ಮ ನಾಗೇಂದ್ರ ಆಗಲಿ ಅವರಿಬ್ಬರು ಕೂಡ ಸುದ್ದಿ ಚಾನಲಲ್ಲಿ ಒಳ್ಳೆಯ ಕೆಲಸ ಮಾಡಿದವರು. ನನ್ನ ಮಗನೊಟ್ಟಿಗೆ ಸಂಪರ್ಕ ಮತ್ತು ಆದರೂ ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಒಟ್ಟಿಗೆ ಹೊಸ ವಂಚನೆ ಮಾಡ್ತಾಯಿದ್ವಿ, ವಂಚನೆ ಬೆಳಿಬೇಕು. ಸುದ್ದಿ ಬಿಡಿದ ಪತ್ರಿಕೆಯಲ್ಲಿ ಇವತ್ತು ವರದಿಗಾರರು ರಾಜ್ಯಾದ್ಯಂತ ಇದ್ದಾರೆ. ಕೆಲವು ಪತ್ರಿಕೆ ಮುಖ್ಯಸ್ಥರಾಗಿದ್ದಾರೆ, ಚಾನಲ್ನಲ್ಲಿ ಮುಖ್ಯಸ್ಥರಾಗಿದ್ದಾರೆ. 40 ವರ್ಷ ಸಾಧನೆ ಆಗಿದೆ, ಚಾನಲ್ ಸಂಪೋಷಿಸಿದ ಸಾಧನೆ. ಅದು ಇವತ್ತು ಚಾನಲ್ ತುಂಬ ಜನ ಕೆಲಸ ಮಾಡಿದ್ರು ಕೂಡ ಬೇರೆ ಕಡೆ ಹೋಗಿ ನಮ್ಗೆ ಭಾಳ ಸಂತೋಷ. ಬೇರೆ ಕಡೆ ಆದರೆ ಅವರು ನಮ್ಮ ಸಂಪರ್ಕಕ್ಕೆ ಇಟ್ಕೊಂಡಿರ್ತಾರೆ. ಯಾಕಂದರೆ ಸುದ್ದಿ ಬೆಳೆದಾಗ ಸುದ್ದಿ ಹೊತ್ತಿಗೆ ಬೆಳಗಾಗಿ ಬೆಳೀತೀವಿ. ನೀವು ಸುದ್ದಿ ಯಶಸ್ವಿಯಾಗಲಿ, ನಿಮ್ಮ ಕಾರ್ಯಕ್ರಮ ಒಳ್ಳೆಯ ಮನೆಯವರು ಬಂದಿದ್ದಾರೆ, ಕುಟುಂಬರು ಬಂದಿದ್ದಾರೆ, ಸ್ನೇಹಿತರಿದ್ದಾರೆ. ಸುದ್ದಿ ಬೆಳಗ್ಗೆ ನಿಮ್ಮೊಟ್ಟಿಗೆ ನಿರಂತರವಾಗಿ ಇರ್ತದೆ. ನಿಮ್ಮ ಉಪಯೋಗವನ್ನು ಕೂಡ ಪಡಿತೇವೆ ನಾವು. ನಿಮ್ಮ ಸಂದರ್ಭ ಬಂದಾಗ ಜನರನ್ನು ನಿಮ್ಮ ಸಂಪಡಿತ ನಿಮ್ಮ ಯಶಸ್ವಿ, ನಾವು ನಿಮ್ಮೊಟ್ಟಿಗೆ ಯಶಸ್ವಿ ಪಾಲ್ದಾರ ಆಗ್ತೇವೆ ಅಂತ ಶುಭಾಶಯವನ್ನು ಅರ್ಪಿಸ್ತೇವೆ. ನಮ್ಮ ಛಾಯಾಗ್ರಾಹಕರೇ, ಈ ಸ್ಟೋರಿ ಬೈ ಇದನ್ನು ಕೂಡ ಮಾಲಕ ಇನ್ನಷ್ಟು ಈ ಫೋಟೋಗ್ರಾಫರ್ ಅಂದ ಮೇಲೆಲ್ಲ ಯಾವುದೋ ಕಾರ್ಯಕ್ರಮಕ್ಕೆಲ್ಲ ಸೇರಿಕೊಂಡು ಇವರು ಮೆಂಬರ್ ಆಗಬೇಕು ಅಂತ ಒಂದೊಂದು ಆಸೆ. ಇಲ್ಲಿರೋ ಎಲ್ಲರೂ ಕೆಲವರನ್ನು ನೋಡಲಿಲ್ಲ ನಾನು ಇಷ್ಟೊಂದು, ಕೆಲವರನ್ನೆಲ್ಲ ಪರಿಚಯ ಉಂಟು. ಹಾಗೆ ಬಂದು ಸೇರಿಕೊಳ್ಳಿ. ಅಂದರೆ ನಮ್ಮದಲ್ಲೆಲ್ಲ ಕಾರ್ಯಕ್ರಮದಲ್ಲೆಲ್ಲ ಯಶಸ್ವಿಯಾಗಿ ನೀವು ಎಂಥ ಕಾರ್ಯಕ್ರಮ ನಿಮಗೆ ಸಮಸ್ಯೆ ಬಂದರೂ ಕೂಡ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನೋ ಮಾತನ್ನು ನಾನು ಹೇಳಿಕೆ ಇಚ್ಛೆ ಮಾಡ್ತೇನೆ. ಮಾತೆಗೆ ಶಿರಸ ನಮಿಸುತ್ತಾ, ವಿಜಯದಶಮಿಯ ಈ ಶುಭ ಸಂದರ್ಭದಲ್ಲಿ ಈಗಾಗಲೇ ಹಿರಿಯರಿಂದ ಗಣ್ಯರಿಂದ ಉದ್ಘಾಟನೆಗೊಂಡಿರ್ತಕ್ಕಂಥ ಈ ಒಂದು ಸ್ಟುಡಿಯೋ ಸ್ಟೋರಿ ಬೈ ಧನು ಫೋಟೋಗ್ರಾಫಿ ಅಂತ ಹೇಳುವಂಥದ್ದು ಒಂದು ಕಲೆ. ದುರ್ಗಾಮಾತೆಯ ವಿಶಿಷ್ಟವಾಗಿರ್ತಕ್ಕಂಥ ವಿಜಯ ಸಂಕೇತದ ವಿಜಯದಶಮಿ ದಿನ ಆರಂಭಗೊಂಡಿರ್ತಕ್ಕಂಥ ಈ ಸ್ಟುಡಿಯೋ ಚೆನ್ನಾಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಆ ಕಲಾಮಾತೆ ಅವರಿಗೆ ಒಲಿದು ಬರಬೇಕು. ಆ ಕಲಾಮಾತೆಯ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಧನು ಮತ್ತು ಅವರ ಬಳಗಕ್ಕೆ ಒಲಿದು ಬರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ಜಗನ್ಮಾತೆ ದುರ್ಗಾ ಪರಮೇಶ್ವರಿ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಶ್ರೀ ಮಹಾಲಿಂಗೇಶ್ವರ ದೇವರ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹದಿಂದ ಈ ಕಲೆ ಮತ್ತು ಈ ಒಂದು ಉದ್ಯಮದಲ್ಲಿ ಯಶಸ್ವಿಯಾಗಿ ನೀವು ಮುನ್ನಡಿಬೇಕು ಅಂತ ಹೇಳುವಂಥ ಆರೈಕೆಯನ್ನು ಹಾರೈಸ್ತಾ, ಒಂದು ಶ್ರಮ ಮತ್ತು ಸೇವೆ ಇದು ಎರಡನ್ನ ತಮ್ಮ ಮನದಲ್ಲಿ ಯೋಚನೆ ಗಟ್ಟಿಯಾಗಿ ಮಾಡಿಕೊಂಡು ನೀವು ಖಂಡಿತವಾಗಿ ಈ ಒಂದು ಉದ್ಯಮ, ಈ ಒಂದು ವ್ಯವಹಾರದಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳುವಂಥ ಮನಪೂರ್ವಕವಾಗಿರ್ತಕ್ಕಂಥ ಶುಭ ಹಾರೈಕೆಗಳನ್ನ ಹಾರೈಸ್ತಾ ನಿಮಗೆ ಶುಭವಾಗಲಿ ಅಂತ ಹೇಳುವಂಥ ಹಾರೈಸಿದ್ರೆ ಜೈ ಶ್ರೀ. ಆ ರೀತಿ ಶುಭ ಹಾರೈಕೆಯನ್ನು ಮಾಡೋಣ ಅಂತ ಹೇಳಿಕೊಳ್ತಾ, ಧನು ಅವರು ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕು. ಹಾಗೆಯೇ ಅವರಿಗೆ ಮುಂದಿನ ದಿನದಲ್ಲಿ ಹೆಚ್ಚೆಚ್ಚಿನ ತಮ್ಮಿಂದ ಆಗುವಂತಹ ಸಹಕಾರವನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಸ್ಮರಣಿಕೆಯಲ್ಲಿ ಗೌರವ. ನಮ್ಮ ಸ್ಥಳೀಯರೊಂದಿಗೆ ಸ್ಮರಣಿಕೆ ನೀಡಿ ಗೌರವ, ಹಾಗೆಯೇ ಸಹಜ ಕೂಡ ಈ ಸಂದರ್ಭದಲ್ಲಿ ಸ್ಮರಣಿಕೆಯ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಶ್ರೀಯುತ ಡಾಕ್ಟರ್ UP ಶಿವಾನಂದ ಸರ್ ಅವರಿಗೆ ಕೂಡ ಸ್ಮರಣಿಕೆಯ ಗೌರವ. ವಿಕ್ಕಿ ಬ್ರೋ, ಧನು ಗುದಾದ ಪಂಡ್ರ ಒಂಜಿ ಸ್ಟೋರಿ ಯಾರನ್ನ ಸ್ಟೋರಿ ಬೈ ನನ್ನ ತುಂಬು ನಮ್ಮಲ್ಲಿ ಮೇಲೆ ಮಲ್ಪಕ್ಕೆ ಬಂದಾರ ಆಸೆ ಉಂಟು ಸ್ಟೋರಿ ಅದಾ ಸೀರಿಯಸ್ಲಿ ಅಂದು ಅದ್ರ ಬಗ್ಗೆ ಗೊತ್ತೇ ಉಂಟು. ಗೊತ್ತು. ಸ್ಟೋರಿ ಬೈ ಧನು ಸೂಪರ್ ಮಾತ್ರ ಬಲ್ಲಿ ಸಪೋರ್ಟ್ ಮಾಡಿ ಪ್ಲೇಸ್ ಪೂರ ಚೆಡ್ಡೇಜ ಸೂಪರ್ ಸರ್ಪ್ರೈಸ್ ಉಂಡದ ಎಂತದನ್ನು ದೇವರೆಡ್ಡೆ ಅನ್ಪಾಡಿ ಓಲು ವಿಕ್ಕಿಲ್ಲರು ಸುನಿಲ್ ಎಡ್ಡೆ ಪಾಯಿಂಟ್ ಅದ ಒಟ್ಟೆ ಕೋಡೆ ರೀಲ್ಸ್ ಇಡು ಕೋಡೆ ಈರದ ಬಂಡಿ ರೀಲ್ಸ್ ಇಡು എന്നൊട്ടിಗೆ പേര് ಓರ್ಮದಿನ ಕರೀನತೆ ಅಂಚ ಬಲ್ಲೆ 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 ವಿಕ್ಕಿ ಬಲ್ಲೆ ಜಲಕದಾರಿ ಇವತ್ತು ವ್ರತ ಬಿಡ್ಲಿ ಒಳ್ಳೆ ಅತ್ತೆ ವ್ರತ ಬಿಡ್ಲಿ ಗಂಟೆ ಊಟ ವ್ರತ ಬಿಡೋದಿತ್ತು. ಲೊಕೇಶನ್ ತೋಲಿ ಗೈ ಸೆಡ್ ಉಂಡು ಮೂಲು ಪ್ಲೇಸ್ ಮಾತ್ರ ನಾನು ಕೆಲವು ಶಾಪ್ ಪೂರ ಓಪನ್ ಆವರಂಡು ವಿತ್ ಮೂಲು ಏತು ಶೆಟ್ ಆವರಂಡಿ ವಿಕ್ಕಿ ತಿರ್ತದ ಅದು ಶಾಪು ಅತ್ತೆ ಶಾಪ್ ಉಂಜಿಂದ ಮೂಲ ಅಂಗಡಿ ಅಂಗಡಿ
ಅಂಗಡಿ 3-4 ಜನ ತೊಂಡೆ ಪ್ರೀ ಪ್ರಮೋಷನ್ ಆಪುಂಡ ಗುಡ್ ಲಕ್ ನಾಯಿನ ಬರಿಪುಂಡ పేరు ಸತ್ಯ ಜರ್ಮನ್ ಶೆಪರ್ಡ್ ಅಂటారు ಮಾರೆ ಏತ್ ಬಜ್ಜೆ ಮೂರ್ದಿದ್ರು ಬುರ ಬೆಜ್ಜಿದವರು ಇಗ್ಲಿತ್ತೆ ದನನ ಶಾಪು ಆಂಡ್ ಪೂರ ಉದ್ಘಾಟನೆ ಪೂರ ಮಾಲ್ತು ಪೋಯರು ವಿಕ್ಕಿ ಅನ್ನ ಪೂರ ಬತ್ತೇರು ಲೇಟೆಸ್ಟ್ ಆದ್ ಬತ್ತೇರು ಎಡ್ಡೆಡು ಮುಗಿತು ಬಿಡಿಯರು ಸೊ ದನುಡ ಪಾತೇರು ಕಣಮ್ಮ ಕಂಗ್ರ್ಯಾಚುಲೇಷನ್ ಗಂಟೆಗೆ ಪ್ರೋಗ್ರಾಮ್ ಇತ್ತು 10 ಗಂಟೆ ಪ್ರೋಗ್ರಾಮ್ ಇದೆ 11 ಗಂಟೆಗೆ ಇದ್ದಂಟ ಬಲ್ಲೆ ಇದೆಲ್ಲ 10 ಗಂಟೆ ಇತ್ತು ದಾದನ್ ಅದ ಬಿಸಿ ಅನಗ ಬಿಸಿ ಆವಡ ಹಾಕೊಂಡು ಪೂರ ಅಟೆಂಡ್ ಮಾಡ್ಕೊಡ ಹಾಕೊಂಡು ಅಂಚ ಓಕೆ ಏನು ಪಿತಾಡುವೆ ನಾದಿ ಯಾರು ಅಂಚನೆ ಯಾರು ಹ್ಯಾಂಡ್ಸಮ್ ಪರಂದು ಪರಂದು ಪಂದು ಬೋಲೆ ಮೇರೆ ಕೊಂಚಿ ನಮ್ಮ ವಿಕ್ಕಿ ಬಾಯಿಗೆ ಸನ್ಮಾನ ಮಾಲ್ ತಂದೊಲ್ಲೇರು ಸುನೀಲ್ ಬಲೆ ಓಕೆ ಬಲೆ ಒಟ್ಟಿಗೆ ಚಪ್ಪಾಳೆ Yes, thank you so much, bro. All the very best. Jai. Jai. Sunil bhai, Anna. ಇದಾನ ಬಾಯ್ ಓಕೆ ಓಕೆ ಬಾಯ್ 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 Hello, guys. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ದಾದೇವ್ ಓಕೆ ಆಲ್ ದ ಬೆಸ್ಟ್ ದೇವರೆಡ್ಡಿ ಅನ್ಪಾಡು ಓಕೆ ಭಾವನ ಬೆಸ್ಟ್ ದೇವರೆಡ್ಡಿ ಅನ್ಪಾಡು ಓಕೆ ಅನ್ಪಿತಾಡ ಬಾಯ್ ಎಸ್